ಕುಂದಾಪುರ ಮೂಲದ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಕನ್ನಡ ಚಲನಚಿತ್ರ ಭರ್ಜರಿ ಯಶಸ್ಸು ಕಂಡಿದ್ದು ದೇಶ ವಿದೇಶಗಳಲ್ಲಿ ಭಾರಿ ಸದ್ದು ಮಾಡ್ತಾ ಇರುವ ಸಂದರ್ಭದಲ್ಲಿಯೇ ಕಾಂತಾರ ಚಿತ್ರದ ವರಹ ರೂಪಂ ಹಾಡಿನ ಟ್ಯೂನ್ ಬಗ್ಗೆ ವಿವಾದ ಹುಟ್ಟಿಕೊಂಡಿದ್ದು ಕಾನೂನು ಹೋರಾಟಕ್ಕೆ ಕೇರಳದ ತೈಕುಡಂ ಬ್ರಿಗೇಡ್ ಸಂಸ್ಥೆ ಮುಂದಾಗಿದೆ. ಮಲಯಾಳದ ನವರಸಂ ಹಾಡು ಹೋಲುವಂತೆ ವರಹ ರೂಪಂ ಹಾಡಿನ ಸಾಮ್ಯತೆ ಇದೆ. 5 ವರ್ಷಗಳ ಹಿಂದೆ ನವರಸಂ ಆಲ್ಬಮ್ ಸಾಂಗ್ ಬಿಡುಗಡೆಯಾಗಿದ್ದು ಅದರ ಟ್ಯೂನ್ ಕಾಪಿ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಇದು ಕಾಪಿರೈಟ್ ಕಾಯ್ದೆಯ ಉಲ್ಲಂಘನೆಯಾಗಿದ್ದು ಕಾಂತಾರ ಚಿತ್ರತಂಡದ ವಿರುದ್ಧ ಕಾನೂನು ಮೊರೆ ಹೋಗುವುದಾಗಿ ತೈಕುಡಂ ಬ್ರಿಗೇಡ್ ಸಂಸ್ಥೆ ತಿಳಿಸಿದೆ. ವರಹ ರೂಪಂ ಸಂಗೀತಾಭಿಮಾನಿಗಳನ್ನ ಸೆಳೆದಿದೆ. ಚಿತ್ರದ ಸಂಗೀತ ನಿರ್ದೇಶಕ ಬಿ ಅಜನೀಶ್ ಲೋಕನಾಥ್ ಮತ್ತು ಸಾಯಿ ವಿಘ್ನೇಶ್ ಅವರು ಹಾಡಿರುವ ವರಹ ರೂಪಂ ಮತ್ತು ಕೇರಳ ಮೂಲದ ಬಹುಪ್ರಕಾರದ ಸಂಗೀತ ಬ್ಯಾಂಡ್ ತೈಕುಡಂ ಬ್ರಿಗೇಡ್ನ ನವರಸಂ ಹಾಡಿನ ಕಾಪಿಯಾಗಿದೆ. 5 ವರ್ಷಗಳ ಹಿಂದೆ ಬಿಡುಗಡೆಯಾದ ತಮ್ಮ ಚೊಚ್ಚಲ ಆಲ್ಬಂನ ಶೀರ್ಷಿಕೆ ಗೀತೆಯೊಂದಿಗೆ ವರಹ ರೂಪಂ ಸಾಮ್ಯತೆ ಹೊಂದಿದೆ ಅಂತ ವಿಪಿನ್ ಲಾಲ್ ಎಂಬವರು ದೂರಿದ್ದು ಕಾನೂನು ಸಮರ ನಡೆಸುವುದಾಗಿ ತಿಳಿಸಿದ್ದಾರೆ. ನಮ್ಮ ನವರಸಂ ಮತ್ತು ವರಹ ರೂಪಂ ನಡುವಿನ ಸಾಮ್ಯತೆಗಳು ಆಡಿಯೋ ವಿಷಯದಲ್ಲಿ ಹಕ್ಕುಸ್ವಾಮ್ಯ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ. ನಮ್ಮ ದೃಷ್ಟಿಕೋನದಿಂದ ಪ್ರೇರಿತ ಮತ್ತು ಚೌರ್ಯ ನಡುವಿನ ಗೆರೆಯು ವಿಭಿನ್ನವಾಗಿದೆ ಮತ್ತು ನಿರ್ವಿಯುತವಾಗಿದೆ. ಆದ್ರಿಂದ ನಾವು ಇದಕ್ಕೆ ಕಾರಣವಾದ ಕ್ರಿಯೇಟಿವ್ ತಂಡದ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗುತ್ತೇವೆ ಅಂತ ಹೇಳಿದ್ದಾರೆ.